ಹಾಗಾಗಿ ದುರ್ಗಾ ಮಂದಿರವನ್ನು ಸೇರಿ ಮಗ ಅಂತ ಮರ ಅಂತ ಹೇಳುದು ನಾನು ಮಗ ಅಂತ ಮಗವನ್ನು ಹೇಳಿದ್ದು ಮರ ತಾಕುವವರೆಗೆ ಕಣ್ಣು ಕಾಣುದಿಲ್ಲ ನಿನಗೆ ಯಾವ್ದ್ರಲ್ಲಿ ಇನ್ನು ಕರ್ಮ ವಿಧಾನದಲ್ಲಿ ನಿಂತವರಿಗೆ ಸಂಕಟ ಬಂದರೆ ನನಗೆ ಯಾಕೆ ಗೊತ್ತಾಗ್ತದೆ ಮುಂದೆ ದೊಡ್ಡ ಮೇವಾದದ್ದು ನಿಮಗದು ಇದು ನನ್ನನ್ನು ನೀವು ನೇಮಕ ಮಾಡಿದ್ದು ಅದುವೇ ಬೆಳಗ್ಗೆ ಕೆಟ್ಟ ಕೂಡಲೇ ನೀನು ನೇಮಕಿಗೆ ಹೋಗಬೇಕು ಅದೊಂದು ಹೋಗ್ಬೇಕು ನೀವು ಉಪದ್ರ ಆಗ್ತದೆ ಅವರೆಲ್ಲ ನೀರು ಹಾಳು ಮಾಡ್ತಾರೆ ಹೌದು ಹೇಳಿದ್ದೆ ಇದ್ದಾಗ ದಿನಗಳಲ್ಲಿ ಅದಕ್ಕೆ ಹೋಗ್ಬೇಕು ಹೌದು ಅದಕ್ಕೆ ಇಂದು ಚಂದ್ರಪುರ ತಂಡದ ಜೊತೆಯಲ್ಲಿ ಚಂದ ಸ್ವಲ್ಪ ದಿನದಿಂದ ನೀವು ಬೇರೆ ಜನ ಮಾಡಬೇಕಲ್ಲ ಹೋಯ್ತು ಶಿಕ್ಷಣ ಮಂಡಳಿ ಹೋಗಲಿಕ್ಕಿಲ್ಲ ನಾನು ಇಲ್ಲಿ ಹೋದೆ ಅಂತ ಇಲ್ಲಿ ಹೋಗಲಿಕ್ಕೆ ಇಲ್ಲಿ ಹೋದ ನಮ್ಮ ಹಿರಿಯರು ನನ್ನಲ್ಲಿ ಹೇಳಿದ್ದಾರೆ ಏನೆಂದು ನೀನು ಇಷ್ಟು ಬೇಗನೆ ಮಗಬಾರದು ನನ್ನ ಕಿರಿಯದ ಜೊತೆ ಬಹಳಷ್ಟು ವರ್ಷ ಇದ್ದು ಮತ್ತೆ ಬಾಯಿ ಬೇಗನೆ ಅಂತ ಹೇಳಿದ್ರೆ ನೀನು ಗೊತ್ತಾಗುದಿಲ್ಲ ಗಿಂತಾಗ್ತೀನಿ 50 ಮನ ಆಯಿತು ನೀವು ಹೋಗ್ಬೋದು 57 ಆಯಿತು ಒಂದು 10 ವರ್ಷ ಆದರೆ ನೀನು ಹಾಗಲ್ಲ ನನಗೆ ಭಾವಂದದ್ದು ಭಾವ ಯಾರ ಅಕ್ಕನ ಗಂಡನ ಅಕ್ಕನ ಗಂಡ ಭಾವನ ಅಕ್ಕನ ಗಂಡ ಭಾವನಿಗೆ ನನಗೆ ಶಾಲೆ ಉಂಟು ಕರೀಲದೆ ಅದು ಒಂದರಲ್ಲಿ ನಮಗೆ ಸಾಧ್ಯವಾಗುವುದು ಯಾವುದಲ್ಲಿ ಅದು ಇದರಲ್ಲಿ ಮತ್ತೆ ಯಾವಾಗ ಅವನಿಗೆ ನಾನೇ ಬರಬೇಕು ಹುಟ್ಟಿಗಟ್ಟಿ ನನ್ನನ್ನು ತರಿಸಿದ್ದು ಮೂಗು ಮೈನ ಕೂಡ ಹೋಗಿ ಮುಖ್ಯ ಔಷಧಿಯನ್ನು ಕೆಲಸ ಹೀಗೆ ಜೊತೆಯಲ್ಲಿ ಕುಡಿಯುವ ಕ್ರಮ ಗೊತ್ತಿಲ್ಲ ಅದೇ ಕುಡಿಯುವವರಿಗೆ ಸುಲಭದಲ್ಲಿ ನಾವು ತೆಗೆದುಕೊಳ್ಬಹುದು ಹೇಗೆ ಮೊದಲು ಸ್ವಲ್ಪ ಅವನಿಗೆ ತೆಗೆದುಕೊಳ್ತೇವೆ ನಮಗೆ ತಲೆಗೆ ಇರ್ತದೆ ಎಲ್ಲ ಅವನೇ ತೆಗೆದುಕೊಳ್ತೇವೆ ನೀವು ಆ ಕಡೆ ಬರಬೇಕು ಅವನಿಗೆ ಕೂಡಲೇ ಆಮೇಲೆ ಉಳಿದದೆಲ್ಲ ನಮಗೆ ನಾಳೆ ಇಲ್ಲಿಂದ ಹಾಕಿ ಸರಿಯಾಗಿ ಮಾತಿನ ಭಾವ ಏನು ಭಾವ ಇಕ್ಕಲ್ಲಿ ಚಿನ್ನಪುರ ಚಂದಾಗ ಮತ್ತೆ ನಾವು ಹಳೆವದಿಗೆ ಹೋದೆವು ಹೋದ ಕೂಡಲೇ ಕಾಣಲಿಕ್ಕೆ ಸಿಕ್ಕಿದ್ದಲ್ಲ ನ್ಯಾಯವಾದಿ ನಾಯಿ ಮರಿಯಲ್ಲಿ ಅಂತ ನಿಲ್ಲಿಸಿಲ್ವಾ ಅದಲ್ಲ ನೀವು ಕವಿದುಕೊಂಡು ಬರಲಿಕ್ಕೆ ಹೇಳಿದ ನಾಯಿ ಮರಿ ಚಿಕ್ಕಿದ ಕೂಡಲೇ ಚಂದನ್ ನಮ್ಮದು ಎಣ್ಣೆ ಬಾಗೆ ಎಣ್ಣೆ ಬರುವುದಿಲ್ಲ ಎಣ್ಣೆ ತರಬೇಕು ತಂದಿಗೆ ಮಾಡಿ ಸಂತಾನ ಯಾವುದಕ್ಕೆ ಅದಲ್ಲ ಇದು ಎಣ್ಣೆ
ಇಲ್ಲ ಇಲ್ಲ ಎಲ್ಲಿಂದ ಇಲ್ಲಿ ಇಲ್ಲ ಪುಣ್ಯಾತ್ಮ ಹೂವಾರಿ ಒಂದು ನಮ್ಮ ಕೊಡುಕೊಂಡು ಪ್ರಭು ಒಡೆಯ ಒಳ್ಳೆ ಸುದ್ದಿ ಕೆಸರಿಲ್ಲ ವಾಣಿಸಿ ಅನ್ನ ನೀನು ಸ್ವಲ್ಪ ಮಟ್ಟಿಗೆ ನೀನು ಅವನಿಗೊಂದು ಒಣಗೆಗಳನ್ನು ಮಾತಾಡಲಿಕ್ಕೆ ಗೊತ್ತಿಲ್ಲ ಒಣಗೆಗಳ ಹಾಗೆ ಹೊರಟು ಮಾತಾಡಿದ್ರೆ ಅವನು ಹೆದರಿ ಓಡಿಯಾನು ಹುಡುಗಿಯರಲ್ಲಿ ಹೊರಟು ಮಾತಾಡಿದ್ರೆ ಹೆದರಿ ಬರ್ತಾರೆ ಹುಡುಗಿಯರಲ್ಲಿ ಮಾತಾಡುವಾಗ ಮೆತ್ತಗೆ ಮಾತಾಡಬೇಕು ಅವನ ಮನಸ್ಸಂದರೆ ಬೆಣ್ಣೆಯುತ್ತೇ ಮುದುಗು ಅವರ ಮನಸ್ಸು ಬೆಣ್ಣೆಯುತ್ತೇ ಮುದುಗು ಮಾತ್ರಲ್ಲ ಹುಡುಗಿಯರ ಮನಸ್ಸಂದರೆ ಹೂವಿನಂತೆ ಕೋಮಲ ಹುಡುಗಿಯರ ಮನಸ್ಸು ಹೂವಿನಂತೆ ಕೋಮಲ ನೀನು ಮನೆಗೆ ತಲುಪುತ್ತಿಲ್ಲ ಯಾರಾದರೂ ಕಲ್ಲು ಹೊಡೆದುಕೊಳ್ತಾರೆ ನಾನು ನಿಮ್ಮನ್ನು ತೋರಿಸಲಿಲ್ಲ ತಪ್ಪು ಮಾತಾಡಲಿಕ್ಕೆ ನೀನು ತೋರಿಸಲಿಕ್ಕೆ ನಾವು ಏನು ತಪ್ಪು ಮಾತಾಡಿದೆ ನಾನು ಮತ್ತೆಂತದ್ದು ಹೋದರೆ ನೀನು ಹುಡುಗಿಯರ ಮನಸ್ಸಂದರೆ ಹೂವಿನಂತೆ ಕೋಮಲ ಹಾಗಾಗಿ ಅವನ ಹೊಗಳಿ ಅವನ ಒಂದೊಂದು ಅಂಗಕ್ಕೆ ಒಂದೊಂದು ಮಾತಾಡಬೇಕು ಏನು ಅಯ್ಯೋ ಹೋಳಿಗೆ ಒಂದೊಂದು ಅಂಗಕ್ಕೆ ಇರ್ತದೆ ಹೋಳಿಗೆ ಬಾಯಿಗೆ ಬಾಯಿಗೆ ಕೊಡಬೇಕಾದ್ರೆ ಮೇಲೆ ಹೋಗ್ಬಿಟ್ಟಿದ್ದಾರೆ ನಿನ್ನ ಕುಟುಂಬದವರು ಕೂತಾಗುವುದಿಲ್ಲ ಇದು ಮೇಲೆ ಅದು ಉಪ್ಪು ಅದುವೇ ಉಂಟಲ್ಲ ಅದು ಹೋಲಿಕೆ ಅಲ್ಲ ಹೋಲಿಕೆ ಅದುವೇ ಕೊಟ್ಟು ಮಾತಾಡಬೇಕು ಅಂತ ಏನು ಅವರಿಗೆ ಒಳ್ಳೆ ತೋಟ ಉಂಟ ಪ್ರಧಾನಿ ಆಗ್ತದಾ ಹಾಗೆ ಅವಾಗ ಆ ಮುದುಕ ಚಂದ್ರ ಅವಾಗ ಅವನ ಮಗನಿಗೂ ಇಲ್ಲ ಈಗ ಈಗಲೂ ನಾವು ತಮ್ಮ ಆಗಲ್ಲ ಚಂದ್ರವದನೆ ಮತ್ತೆ ಕಣ್ಣಿಗೆ ಏನು ಕಂಚಲಕ್ಷಿ ಮಧುಮೇಹ ಇದ್ದವರಿಗೆ ಬಹಳ ಒಳ್ಳೆಯದು ಅಷ್ಟು ಸುಲಭದಲ್ಲ ಆದ್ರೂ ಸ್ವಲ್ಪ ನಿಯಂತ್ರಣಕ್ಕೆ ಅದೆಲ್ಲ ಇದು ಕಣ್ಣಿಗೆ ಹೋಲಿಕೆ ಚಂಚಲಾಕ್ಷಿ ಮತ್ತೆ ಒಂದೇ ಶಬ್ದದಲ್ಲಿ ಕರೆದು ಏನು ಓ ಚೆಂಡು ಪುಲಿ ಕೆಲವೇ ಚೆಂಡು ಪುಲಿ ಕೆಲವೇ ಒಂದು ತುಂಬ ಇದ್ರೆ ಒಂದು ಮೂರ್ನಾಲ್ಕು ಬರಣ ಬೇಕಾಗುತ್ತೆ ಎಂತ ಉಪ್ಪಿನಕಾಯಿ ಅಯ್ಯೋ ದೇವಾಗೆ ಚೆಂಡುಳ್ಳಿ ಅಲ್ವಾ ಚೆಂಡುಳ್ಳಿ ಚೆಲುವೆ ಚೆಂಡುಳ್ಳಿ ಚೆಲ್ಲೆ ಒಂದು ನಮ್ಮ ಮಗನಿಗೆ ಮಕ್ಕಳ ಕೊಬ್ಬು ಇನ್ನಂತವ್ರು ಹೀಗೆ ಹೇಳಿ ಹೀಗೆ ಸೀರೆ ಬಿಟ್ಟವರು ಮತ್ತೆ ಯಾರು ಕರೀತಾರೆ ಸ್ವಾಮಿ ಅರ್ಥ ಎಲ್ಲಿದೆ ಸ್ವಾಮಿ ಇಷ್ಟು ಕಡಿಮೆ ಆಗುವಾಗ ನೀವೆಲ್ಲ ಇವರೆಲ್ಲ ಬಂದು ಗೊತ್ತಿಲ್ಲ ಸಿಟ್ಟು ಬಂದು ಮಾಡಿ ಹಾಗಾದ್ರೆ ನಾನು ನೋಡಿದ ಹುಡುಗಿ ಅಲ್ಲ ಹೌದು ಎಲ್ಲಿಯೋ ಉದ್ದಕ್ಕೆ ಸೊಪ್ಪು ತರಲಿಕ್ಕೆ ಬಂದಲ್ಲ ಚೊಪ್ಪಿಗೆ ಬಂದವನಿಗೆ ನಾನು ಬಿಡ್ತೇನೆ ಅದೆಲ್ಲ ನಾಯಕ ಅವನಿಗೆ ಇನ್ನೂ ಒಂದು ತೋರಿಸಲಿಕ್ಕೆ ನಾನು ನೋಡಿದ ಹುಡುಗಿ ಇದು ಉಂಟಲ್ಲ
ಬದಿಯಲ್ಲಿ ತರುಣಿಯ ಫಲಿತಾಳೆ ಎನ್ನುವ ವರ್ತಮಾನವನ್ನು ಚಂದಕ ಚಂಡರಿಂದ ಕೇಳಿ ಅವಳನ್ನು ಪಡೆಯುವ ಆತುರದಿಂದ ಅಲ್ಲಿಗೆ ಹೊರಟೆ. ಮಾಯಕವಾಗಿ ಹೋದಳು ನಮ್ಮ ವಿರೋಧಿ ಅವಳು. ಅವಳನ್ನು ಕೆಳತರುವುದಕ್ಕೆ ಚಂಡರನ್ನು ಕಳುಹಿಸಿದ್ರೆ ಸಚಿವರಾದಂತಹ ಅವಳು
ಕಣ್ಣುಗಳಲ್ಲಿ ಕಂಬನಿ ಮಡುಗಟ್ಟಿದೆ, ಮುಖ ಕಂದಿದೆ, ಕುಂದಿದೆ. ಅರುಣಾಸುರನ ಸಾಧನಾ ಸೌಧ ನಿಂತಿರುವುದು ಯಾವುದೋ ಸಾಮಾನ್ಯವಾದ ನಿರ್ಜೀವವಾದ ಅಡಿಪಾಯದ ಕಲ್ಲಿನ ತಳಹದಿಯ ಮೇಲೆ ಅಲ್ಲ. ನಿನ್ನ ಮುಖದಲ್ಲಿ ಅನುದಿನ ಅನುಕ್ಷಣ ಲಾಸ್ಯವಾಡುತ್ತಿದ್ದ ತಿಳಿನಗೆಯ ಮೇಲೆ, ನಿನ್ನ ಮುಖದಲ್ಲಿ ತಿಳಿನಗೆ ಮಾಸಿ ಹೋಯಿತು. ಅರುಣಾಸುರನ ಸಾಧನಾ ಸೌಧ ಕುಸಿದು ಬಿತ್ತು. ಏನಾಯಿತು ನಿಮಗೆ? ಯಾಕೆ ದೂರ? ಯಾಕೆ ಮಾಡ? ನೀನ್ಯಾಕೆ ಕೆಳಗೆ ಕುಳಿತುಕೊಂಡು ಕಾಲು ಹೊತ್ತಿದ್ದೆ? ನಿಮ್ಮ ಚರಣದಾಸಿ ಅಲ್ಲ, ನೀನು ಅಸುರಕುಲ ಸಾಮ್ರಾಜ್ಞಿ. ಅಸುರಕುಲ ಸಾಮ್ರಾಜ್ಞಿ ಇಲ್ಲಿಯವರೆಗೆ ನಡೆದಂತಹ ವಿಷಯವನ್ನು ರಹಸ್ಯವಾಗಿರಿಸಿದ್ದೆ. ನಂದಿನಿ ನದಿಯ ಬದಿಯಲ್ಲಿರುವ ಉದ್ಯಾನದಲ್ಲಿ ಆ ಹೆಣ್ಣನ್ನು ಕಾಣುವುದಕ್ಕೆಂದು ಹೋಗುವಾಗ ನೀನು ಸಿಕ್ಕಿದ್ದೆ. ನಿನ್ನಲ್ಲಿ ಹೇಳಿದ್ದೆ, ನಾವು ಭಾವಿಸಿದ ಹಾಗೆ ನಿನ್ನ ತಂಗಿಯಾಗಿಯೋ ನನ್ನ ಎಡಭಾಗದಲ್ಲಿ ಉಪಪತ್ನಿಯಾಗಿಯೋ ನಿಲ್ಲಬಲ್ಲ ಹೆಣ್ಣು ಮಗಳಲ್ಲ. ಚುಂಬಾಂತಕ್ಕೆ ಮಾಯಕವಾಗಿ ಹೋದಳು. ಮಾಯಕವಾದಂತಹ ಅವಳನ್ನು ಕಳೆ ತರುವುದಕ್ಕೆ ನಮ್ಮ ಸಚಿವರಾದ ಚಂಡ ಪ್ರಚಂಡರನ್ನು ಕಳುಹಿಸಿದೆ. ಚಂಡ ಪ್ರಚಂಡರು ಹಿಂದೆ ಬರಲಿಲ್ಲ ಯಶೋಮತಿ. ಚಂಡಿಗೆಯಾಗಿ ಆ ಚಂಡ ಪ್ರಚಂಡರನ್ನು ಕೊಂದು ಕೆಳಗಿದಳಂತೆ. ಯಾಕೆ ಭಯ? ಏನದು? ದುಷ್ಟರನ್ನು ಶಿಕ್ಷಿಸುವುದಕ್ಕೆ, ಶಿಷ್ಟರನ್ನು ಪರಿಪಾಲಿಸುವುದಕ್ಕೆ ಬೇಕಾಗಿ ಕರಗಿರುವಂತಹ ಮಹಾಮಾತೆ ಅವಳ ಸಾಮಾನ್ಯವೆಲ್ಲ ಪ್ರಭು. ಅವಳು ಜಗನ್ಮಾತೆ. ಯಾವ ಸೀಮೆಯ ಜಗನ್ಮಾತೆ ಅವಳು? ಜಗನ್ಮಾತೆ ಒಂದು ಮನೆಗೆ ಒಂದು ಬೀದಿಗೆ ಸೀಮಿತವಲ್ಲ. ದೇವ ಪಕ್ಷಪಾತಿಯಾಗಿ ನಿಂತು ರಕ್ಕಸರ ರಕ್ತದಲ್ಲಿ ಮೈ ತೊಳೆಯುತ್ತಾ ಇದ್ದಾಳೆ ಅವಳು. ಜಗನ್ಮಾತೆ ಅಂತ ಹೇಳಿದರೆ ರಕ್ಕಸರಿಗೂ ಮಾತೆ, ದೇವತೆಗಳಿಗೂ ಮಾತೆ. ಒಂದು ಪಕ್ಷಕ್ಕೆ ಮಾತೆಯಾಗಿ ಮತ್ತೊಂದು ಪಕ್ಷಕ್ಕೆ ಮಾರಿಯಾಗುವುದಿಲ್ಲ ಅವಳು. ನಮ್ಮವರನ್ನು ಕೊಂದು ಕೆಳಗಿದ್ದಾಳೆ. ನಮ್ಮವರನ್ನು ಕೊಂದು ಕೆಳಗಿದ್ದು ಮಾತ್ರ ಅಲ್ಲ, ನಮ್ಮವರ ಸಾವಿಗೆ ಕಾರಣರಾದಂತಹ ಲೋಕದಲ್ಲಿ ನನ್ನನ್ನು ನಮ್ಮವರು ಕ್ಷಮಿಸುತ್ತಿಲ್ಲ. ಅವಳ ತೊಳೆಗಳಿಗೆ ನಾನು ಲೋಕದಲ್ಲಿ ಭೇದ ಭಾವ ಕಲ್ಪಿಸುವವಳೆಲ್ಲ ಮತ್ತೆ ಆದರೆ ದುಷ್ಟರನ್ನು ಮಾತ್ರ ಶಿಕ್ಷಿಸುತ್ತಾಳೆ, ಶಿಷ್ಟರನ್ನು ಪರಿಪಾಲಿಸುತ್ತಾ ಬಂದು ಬಳಿದ್ದಾಳೆ. ದುಷ್ಟರು ಯಾರು? ದುಷ್ಟರು ದುಷ್ಟರಿಲ್ಲವೇ? ಎಲ್ಲಿದ್ದಾರೆ? ನಮ್ಮಲ್ಲಿ ಅನ್ಯಾಯ ನಡೆದಿಲ್ಲವೇ? ಎಲ್ಲಿ ನಡೆದಿದೆ? ಹಾಗಾದರೆ ಕಂಡ ಕಂಡಲ್ಲಿ ಗೋಬ್ರಾಹ್ಮಣರನ್ನು ಹಿಂಸಿಸಿದ್ದು ಯಾತಕ್ಕೆ ಬೇಕಾಗಿ? ಗೋವುಗಳಲ್ಲಿ 33 ಕೋಟಿ ದೇವತೆಗಳಿದ್ದಾರೆ. ಅವರ ಕಣ್ಣು ಮುರಿದು ಹೋಗಲಿಕ್ಕೆ ಅವರಿಗೆ ಅರುಣಾಸುರ ಕಾಣುವುದಿಲ್ಲ. ಗೋವುಗಳಲ್ಲಿ ಬ್ರಾಹ್ಮಣರು ಭೂಸುರರಂತೆ, ಭೂಮಿಯ ದೇವತೆಗಳಾಗುವುದಕ್ಕೆ ಭೂಮಿ ಅರುಣಾಸುರ ಆಗುವುದಿಲ್ವ? ಹಾಗಾಗಿ ಗೋ ಬ್ರಾಹ್ಮಣರ ತಲೆ ಏನು ತಪ್ಪು? ಸ್ತ್ರೀ ಹತ್ಯೆ ಮಾಡಿದ್ದು ಯಾವ ಸ್ವಾರ್ಥಕ್ಕೆ ಬೇಕಾಗಿ? ಹರಿಹರರ ಭಜನೆ ಬಿಟ್ಟರೆ ಈ ಹೆಣ್ಣು ಮಕ್ಕಳಿಗೆ ಬೇರೆ ಭಜನೆ ಬರುವುದಿಲ್ಲ. ಅರುಣಾಸುರನ ಭಜನೆ ಮಾಡಲಿಕ್ಕೆ ನಾಲಿಗೆ ದನ ಬಿಟ್ಟಿದ್ದ ಕಾಣ್ತಿದ್ದಾನೆ. ಶಿಶು ಹತ್ಯೆ ಮಾಡಿದ್ದು ಯಾವ ಕಾರ್ಯಕ್ಕೆ ಬೇಕಾಗಿ? ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಈಗಲೇ ನನಗೆ ಕೈ ಮುಗಿದಿಲ್ಲಂತೆ ಮತ್ತೆ ಮುಗಿದಾನ. ಕಾಣ್ತಿದ್ದೇನೆ ತಲೆ. ಏನು ತಪ್ಪು? ದುರ್ಗಾ ಮಂದಿರ ಅವರು ಕೆಳಗಿದ್ದು ಯಾತಕ್ಕೆ ಬೇಕಾಗಿ? ಮಂದಿರ ಯಾವುದೇ ವಿಗ್ರಹ ಅರುಣಾಸುರನದ್ದಿರಬೇಕು ಅಂತ ಹೇಳಿದ್ದೇನೆ. ತಪ್ಪಿದಂತಹ ಮಂದಿರವನ್ನು ಕೊಡಿ. ಏನು ತಪ್ಪು? ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು. ನನ್ನ ರೀತಿ ನೀತಿಗಳನ್ನು ಕೇಳಲಿಕ್ಕೆ ಎಲ್ಲದಕ್ಕೂ ನಾನು ಎನ್ನುವ ಹಾಗೆ ಅಹಂಭಾವದಿಂದಲೇ ಮುಂದುವರಿಯುತ್ತಾರೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ. ಈ ಪ್ರಪಂಚದಲ್ಲಿ ನಾನು ಎನ್ನುವುದು ಶಾಶ್ವತವಲ್ಲ ಪ್ರಭು. ಜಗನ್ಮಾತೆಯವರು ಬಳಿ ಶಾಶ್ವತಳಿದ್ದಾಳೆ. ಅವಳೇನೆನ್ನುವುದನ್ನು ತಿಳಿಯುವುದಕ್ಕೆ ನಿಮ್ಮ ಹೊರಕಣ್ಣು ಸಾಕಾಗಲಾರದು. ಅಂತರಂಗದ ಕಣ್ಣನ್ನು ತೆರೆದು ನೋಡಿ ಪ್ರಭು, ಅವಳೇನೆನ್ನುವುದು ತಿಳಿಯುತ್ತದೆ ನಿಮಗೆ. ಅಂತರಂಗದ ಕಣ್ಣು ಬೇಡ, ಅವಳದ್ದು ಏನು ತಿಳಿಯಲಿಕ್ಕೆ ನಮ್ಮವನ್ನು ಕಳುಹಿಸಿದ್ದೇನೆ.
ನೀವೇ ಕಳುಹಿಸಿಕೊಟ್ಟಂತಹ ಚಂಡ ಪ್ರಚಂಡರು ದುರ್ಜಯ ಪ್ರಕೋಪಾದಿ ದಾನವರ ಕಥೆ ಏನಾಗಿ ಹೋಯಿತು? ಹೊರಟದ್ದು ದುರ್ಜಯ ಪ್ರಕೋಪರಲ್ಲ, ಹೊರಟದ್ದು ಚಂಡ ಪ್ರಚಂಡರಲ್ಲ, ಹೊರಟದ್ದು ಕರಾಳ ವಕ್ರ ವಜ್ರ ಜಂಗರಲ್ಲ, ಹೊರಟದ್ದು ವರಬಲಂ. ಸತ್ಯದ ಬೆಂಬಲವಿರುವುದರಿಂದ ಮಾತ್ರ ಬಲಬಲದ ಪ್ರಭಾವ. ಗಾಯತ್ರಿ ಮಂತ್ರದ ಬಲ ಉಂಟು. ನಿಮ್ಮ ಮುಂಡು ಹಠದಿಂದ ಯಾವತ್ತೂ ಬಿಟ್ಟಿದ್ದೀರಿ. ಇಡೇ ಇನ್ನ ಪತಿವ್ರತ ಧರ್ಮದ ಶೀಲದ ಬಲ ಉಂಟು. ಶೀಲವನ್ನು ಮೆರೆಸುವ ಹೊತ್ತಿನಲ್ಲ, ಮಾಂಗಲ್ಯವನ್ನು ಉಳಿಸುವ ಹೊತ್ತು ನಮ್ಮಯ. ಹೋಗದಿರಿ. ಈಗ ಅವಳು ಮನೆ ಅಂಗಳಕ್ಕೆ ಬಂದು ಕಾಲು ಕೆರೆದು ಜಗಳಕ್ಕೆ ಕರೀತಾ ಇದ್ದಾಳಲ್ಲ, ಈಗ ಅವಳಿಗೆ ಉತ್ತರ ಕೊಡ್ಬೇಕಲ್ಲ, ಏನ್ ಮಾಡುದು? ಹೌದಾ? ಈ ಸ್ತ್ರೀ ಶಕ್ತಿ ಅವರನ್ನು ಸರಿ ಮಾಡಬೇಕಲ್ಲ, ಹೆಣ್ಣು ಮಕ್ಕಳೇ ಕಟ್ಟಿ ಹಿಡಿಬೇಕು. ಈ ಸಲ ಇಲ್ಲದ್ರೆ ಸರಿ ಆಗಲಿಲ್ಲ. ಅವಳು ಮದುವೆ ಅದಕ್ಕೆ ಇಲ್ಲದ್ರೆ ಆಮೇಲೆ ಬಾ ಯುದ್ಧಕ್ಕಾಗಿ ಹೊರಟು ನಿಂತದ್ದಲ್ಲ, ಹಾಗೆ ತೆರಗೊಂಡು ಬೇಡಿಕೊಳ್ಳುತ್ತೇನೆ. ಏನೇನು ಪತಿಯನ್ನು ಉಳಿಸಿಕೊಳ್ಳಲು ಪತಿಭಾಗ್ಯವನ್ನು ಕೊಡು ಎನ್ನುವ ಹಾಗೆ ನಾನೆಂತ ಒಳಗೆ ಇದು ಬೇಡಲಿಕ್ಕೆ ಹೊರಟಲ್ಲ. ಅವಳ ಮನೆ ಅಂಗಳಕ್ಕೆ ಒಂದು ಜಗಳಕ್ಕೆ ಕರೀತಾ ಇದ್ದಾಳೆ. ಹೆಣ್ಣು ನೀನು ಮುಂದೆ ಹೋಗಿ, ನಾನು ಮನೆಯ ಒಳಗಿರ್ಬೇಕಾ? ಮನ್ನಿಷೆ ಮದುವೆಯಾಗಿ ಇಷ್ಟು ಸಮಯ ಆಯಿತು. ವಿನೋದಕ್ಕಾದರೂ ನಿನ್ನ ಮೇಲೆ ಕೈ ಮಾಡಿದವನಲ್ಲ. ಅದು ಇಂದಿನ ದಿವಸ ನನ್ನ ವೀರಬಾಹು ನಿನ್ನ ಕೆನ್ನೆಯ ಮೇಲೆ ಅಚ್ಚೊತ್ತಿ ನಿಂತಿದೆ. ಯಶೋಮತಿ, ಅತಿಗೆ ತತ್ತರಿಸಿದೆಯ? ಏನು ಮಾಡುವ ಹೇಳು? ನೀನು ನನ್ನನ್ನು ಅರ್ಥ ಮಾಡಿಕೊಂಡದ್ದು ಕಡಿಮೆ ಆಯಿತು. ಇಲ್ಲಿಯವರೆಗೆ ಆನೆಯಂತೆ ಬದುಕಿದವ ನಿನ್ನ ಗಂಡ. ಆನೆಯಿಂದ ಆ ಕಡೆಯಿಂದ ನರಿ ಹೂಡಿರಲಿ, ನಾಯಿ ಕೂಗಲಿ, ಆ ಕಡೆ ಈ ಕಡೆ ಮುಖ ತಿರುಗಿಸ್ತದೆ ಇಲ್ಲವಲ್ಲ. ಕಲ್ಲು ಎತ್ತಿದ ಕೂಡಲೇ ಓಡಿ ಹೋಗುವುದು ಶ್ವಾನದ ಸ್ವಭಾವ. ನಿನ್ನೆಯವರೆಗೆ ಆನೆಯಂತೆ ಬದುಕಿದಂತ ನಿನ್ನ ಗಂಡ ಯಾವಳೋ ಒಬ್ಬಳು ನಮ್ಮವರನ್ನು ಕೊಂದಳು ಎನ್ನುವ ಕಾರಣಕ್ಕಾಗಿ ಬಾಲ ಮಡಿಚಿ ಓಡುವಂತಹ ಶ್ವಾನವಾಗಬೇಕೇನೆ? ರಣ ಹೇಳಿಯಾಗ ನಿನ್ನ ಗಂಡ ಬದುಕುವುದು ಬೇಕೇನೆ ನಿನಗೆ? ಯಾವ ಬಲವೂ ಇಲ್ಲದೆ ಇಲ್ಲಿ ಶುಕ್ರಾಚಾರ್ಯನ ಸಿದ್ಧಯೋಗದ ಬಲ ಉಂಟು, ಆತ್ಮಬಲ ಉಂಟು, ಪಟ್ಟದ ಕತ್ತಿಯ ಬಲ ಉಂಟು. ಅದರೊಟ್ಟಿಗೆ ನಿನ್ನ ಪತಿವ್ರತ ಧರ್ಮದ ಬಲ ಸೇರಬೇಕು. ಕಟ್ಟು ಕೈಗೆ ವೀರ ಕಂಕಣ. ಇಲ್ಲ, ಸಾಮ್ರಾಜ್ಯ ಕಟ್ಟೋ. ನಾನು ಸಾಮ್ರಾಜ್ಯ ಅಲ್ಲವೇ? ನನ್ನ ಒಂದು ಮಾತನ್ನು ಕೇಳುವುದಕ್ಕೆ ನಿನ್ನಿಂದ ಆಗ್ತಿಲ್ಲವಂತೆ. ಮತ್ತೆ ಯಾಕೆ ನಿಮ್ಮ ಮಾತನ್ನು ಕೇಳಬೇಕು? ನಿನಗೆ ಹುಚ್ಚಿಡಿದ? ನನಗೆ ಹುಚ್ಚು. ನನ್ನ ಪತಿಯನ್ನು ಉಳಿಸಿಕೊಳ್ಳುವ ಹುಚ್ಚು. ಯಶೋಮತಿ, ಭಾವನೆಗೆ ಬಲಿಯಾಗಿ ವಾಸ್ತವವನ್ನು ಮರೆಯದಿರು. ಈಗ ಭಾವನೆಗೆ ಬಲಿಯಾಗುವುದಲ್ಲ, ನಮ್ಮ ಅಸ್ತಿತ್ವದ ಪ್ರಶ್ನೆ. ಆದರೆ ನಿಮ್ಮ ಕೈಗೆ ಕೈಯ ಕಂಕಣವಲ್ಲ, ಮತ್ತೆ ಜಗನ್ಮಾತೆಯ ಕೈಗೆ ರಕ್ಷಾ ಕಂಕಣವನ್ನು ಕಟ್ಟಿದ್ದೇನೆ. ಯಶೋಮತಿ, ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ನಿಮ್ಮನ್ನು ಉಳಿಸಬೇಕಾದ ನನಗೆ ಅನಿವಾರ್ಯತೆ. ಹಾಗಾಗಿ ದುರ್ಗಾಮಂತ್ರ ಸೇರಿಕೊಳ್ಳುತ್ತೇನೆ.
ಯಶೋಮತಿ ಅಂತ್ಯವಾಯಿತು. ಅವಳ ಗಂಡನಿಗೆ ಮೋಕ್ಷವನ್ನು ವಿರಣಿಸಬೇಕೆನ್ನುವಾಗ ಕೇಳಿಕೊಳ್ಳಲು ನಿಮಗೆ ಬಿಟ್ಟು ನಾನು ಹೋಗೋದಿಲ್ಲ. ಅಯ್ಯೋ ಮಕ್ಕಳ ಮಾತಾಡಬೇಡಿ, ಮಕ್ಕಳ ಬಾನಂಗಳದಲ್ಲಿ ನನ್ನನ್ನು ಯಾರೋ ಕೈ ಬೀರಿ ಸಿಕ್ಕರಿಯುತ್ತಿದ್ದಾರೆ. ಯಾರೋ ನನ್ನ ಹೆಂಡತಿಯನ್ನು ಕಡಿಮೋ ಇಲ್ಲಿಯ ಸವೆತ ಜಲಬಲಿ ವಿಧಿಬಲಿ ಈ ಎಲ್ಲ ಬಲವನ್ನು ಅಜೇಯನಾಗಿ ಬೆಳೆದಾಡಿದವರು ಸರ್ವಸ್ವವನ್ನು ಕಳೆದುಕೊಂಡಂತಹ ಎನ್ನ ಅರುಣ ಏಕಾಗಿಯಾಗಿ ಹೋದ ಯಶೋಮತಿ ನೀನಿರುವಾಗ ಅರುಣಾಸುರ ಎಲ್ಲಿಂದಲೇ ಏಕಾಗಿ ನೀನಿದೆಯಲ್ಲ ಯಶೋಮತಿ ನೀನಿದೆಯಲ್ಲ ಪಾದವೆಲ್ಲಿದೆ ಮುಖವನ್ನು ಮುದ್ದಾಡಬೇಕೆಂಬಂತಹ ಎನ್ನುವ ಕಾರಣಕ್ಕಾಗಿ ನಿನ್ನ ಕೈ ಹಿಡಿದು ಅರಮನೆಯ ಒಳಗೆ ಕುಡಿದೆ. ಸಿಂಹಾಸನದ ಕೀಲಿಗೆ ನಿನ್ನ ಹಣಕ್ಕಾಗಿ ಮಡಿದೆಯ ಚಿನ್ನ ಮಡಿದೆಯ ಪ್ರಾಣೇಶ್ವರಿ ನೀನು ಮಡಿದದ್ದಲ್ಲ, ನೀನು ಮಡಿದದ್ದಲ್ಲ. ಕಳಕುಲ ಎನ್ನುವ ಅಂಬರದಲ್ಲಿ ಬೆಳಗುತ್ತಿದ್ದ ಸೂರ್ಯ ಮುಳುಗಿದ ನಮ್ಮನ್ನೆಲ್ಲ ಕತ್ತಲೆಯ ಕೂಪಕ್ಕೆ ಹಾಕಿದೆಯೇ. ನನ್ನ ಸಿಂಹಾಸನದ ಅಡಿಪಾಯದ ಕಲ್ಲೊಂದು ಸಿಂಹಾಸನದಲ್ಲಿ ತೊಲಗಿತು. ಒಲಿದು ಹಿಡಿದ ಕೈ ನಿನ್ನ ಮಾನ ಪ್ರಾಣವನ್ನು ರಕ್ಷಣೆ ಮಾಡ್ತೇನೆ ಅಂತ ಈ ಸುತ್ತ ನಾಲಿಗೆಯಿಂದ ಹೇಳಿದ್ದೆ. ಈ ಕೆಟ್ಟ ಕೈಯಿಂದಲೇ ನಿನ್ನನ್ನು ಕೊಂದು ಬಿಟ್ಟೆ ಯಶೋಮತಿ, ಕೊಂದು. ನೀನು ಯಾವಾಗಲೂ ಹೇಳ್ತಾ ಇದ್ದೆ, ನೀನು ತೈಲವಾದರೆ ನನ್ನ ದೀಪ, ತೈಲ ಇಲ್ಲದೆ ಬೇರೆ ದೀಪ ಉಳಿತನೆಯೇ ಯಶೋಮತಿ. ಎಷ್ಟು ಸಲ ಪ್ರಯತ್ನ ಪಟ್ಟಿನಿ ನನ್ನನ್ನು ತಿದ್ದಬೇಕು ತೀಡಬೇಕು ಎನ್ನುತ್ತ. ಇನ್ನ ಒಂದು ಮಾತು ಕೇಳ್ತಿದ್ರೆ ನನ್ನ ಜೀವನದ ಗತಿಯೇ ಬದಲಾಗಿ ಹೋಗ್ತಿತ್ತು, ಬದಲಾಗಿ ಹೋಗ್ತಿತ್ತು. ಇಲ್ಲ ಯಶೋಮತಿ, ಇಲ್ಲ. ಯಾಕೆ ಬೇಕು ಈ ಜೀವನತ್ರಯ? ಯಾಕೆ ಬೇಕು ಈ ದೇವತ್ವ? ಯಾಕೆ ಬೇಕು ಈ ನಾವು ಎಷ್ಟೇ ಗೆಲುವನ್ನು ಪಡೆದಿದ್ದೀವಿ, ಮನೆಗೆ ಬರುವಾಗ ನೀವು ಆಯಾಸಗೊಂಡಿರಿ, ಬಾಯಾರಿಕೆ ಆಗ್ತದೆಯೇ, ಕೈಕಾಲು ಮುಖ ತೊಳೆದು ಬಾಯಾರಿಕೆಯನ್ನು ಹಿಂಗಿಸಿಕೊಳ್ಳಿ ಅಂತ ಹೇಳಿ ಒಂದು ತಮ್ಮಿಗೆ ನೀರು ಕೊಡುವ ಕೈ, 4 ನಾಲ್ನುಡಿಗಳನ್ನು ಆಡುವ ಒಂದು ಜೀವ ಇಲ್ಲದಿದ್ರೆ ಎಷ್ಟು ದೊಡ್ಡ ಗೆಲುವು ಪಡೆದು ಅದು ಸೋಲೆ.
ನೀನಿಲ್ಲದ ಮೇಲೆ ಮೂರು ಲೋಕವು ಕೂಡ ತೃಣ ಸಮಾನ. ನಮ್ಮವರ ಸ್ಮಶಾನದ ಮೇಲೆ ಬಂಗಾರದ ಬಟ್ಟಲಿನಲ್ಲಿ ಬೆಳ್ಳಿಯ ಚಮಚದಲ್ಲಿ ಹಾಲನ್ನವನ್ನು ಉಂಡು ಜೀರ್ಣ ಆಗಿದೆ. ಈ ಭುವನತ್ರಯ ಅಧಿಕಾರ ಹೊರಬಲ ಎಲ್ಲ ಸುಟ್ಟು ಆಗಲಿ, ಮಣ್ಣು ಹಾಕಲಿ ಅಧಿಕಾರಕ್ಕೆ. ಓ ಬ್ರಹ್ಮದೇವ, ದಿನ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತೇನೆ. ನನ್ನ ಹೆಂಡತಿ ಒಬ್ಬಳ ಜೀವ ಹೆಚ್ಚಾಗ್ತದೆ. ಬ್ರಹ್ಮಗೆ ನಾನು ಸಂಪಾದನೆ ಮಾಡಿದ್ದೆಲ್ಲ ನಿನ್ನ ಪಾದ ಬಡದಲ್ಲಿರ್ತೇನೆ. ನನ್ನ ಹೆಂಡತಿ ಒಬ್ಬಳನ್ನು ಬದುಕಿಸಿಕೊಡು, ಬದುಕಿಸಿಕೊಡು, ಬದುಕಿಸಿಕೊಡು. ಅವಳೇ ಹೆಂಡತಿ ಸತ್ತಿದ್ದಾಳೆ. ಮತ್ತೆ ಹೆಂಡತಿ ಸತ್ತರೆ ಮನೋರಂಜನೆ ಕಾರ್ಯಕ್ರಮ ಮಾಡಿದ ಏನಂದ್ರೆ ದೇವರಲ್ವಾ ಅದು ಸರಿ. ದೇವರಿಗೆ ಯಾರು ಸತ್ರೆ ಇವಳು ಬಿಡಿ. ಈ ಸಭೆಯಲ್ಲಿದ್ದವರು ಸಾಯಿ, ಇಲ್ಲಿದ್ದವರು ಸಾಯಿ, ಆ ಕಡೆ ಇದ್ದವರು ಸಾಯಿ. ಈಗ ಮಲಗಿದವರನ್ನೇ ಬೀಳ್ತೇನೆ ನಾನು, ಎದ್ದವರನ್ನು ಮಲಗಿಸ್ತೇನೆ. ಹೆಂಡತಿ ಒಬ್ಬರು ಒಂದು ಸಲ ಅಲ್ಲ, 10 ಸಲ ಸಾಯಿ ನಾನೇ ಬೀಳ್ತೇನೆ. ಯಶೋಮತಿ, ನೀನು ತಲೆಬಿಸಿ ಮಾಡಬೇಡ, ನೀನು ಸತ್ತದ್ದು ತಲ್ವ ನಾನೇ ಅಸುರಕುಲ ಸಾಮ್ರಾಟ ರಾಜ್ಯ ಉಂಟು. ಹೌದಲ್ವಾ? ಕೆಲವೊಮ್ಮೆ ನಮ್ಮ ಮಂತ್ರ ತಪ್ಪಿದ್ರೆ ಇಡೀ ಎಲ್ಲ ಆಗ. ಕೆಲವು ಮಂತ್ರ ಹೇಳೋ ತಪ್ಪಿ ಗೊತ್ತಿಲ್ಲದವರೆಲ್ಲ ಪೂಜೆ ಮಾಡಿದ್ದು ಮತ್ತೆ ಮಾತನಾಡೋದು ಬೇಡ. ಅಸುರಕುಲ ಸಾಮ್ರಾಟ ಅಂತ ಹೇಳಿದ್ರೆ ಸರಿ ಆಗ್ತದೆ. ಅಸುರಕುಲ ಸಾಮ್ರಾಟರು ಎಷ್ಟು ಬಂದಿದ್ದಾರೆ? ಪರಬ್ರಹ್ಮದೇವರು. ಸತ್ತವರನ್ನು ಬದುಕಿಸುವುದು ಪರಬ್ರಹ್ಮದೇವರು ಮಾತ್ರ. ಈಗ ಸರಿ ಹೇಳ್ತೇನೆ ಯಶೋಮತಿ, ಪರಬ್ರಹ್ಮದೇವರ ಆಚೆ ಉಂಟು. ಏನೋ ಚಿಂತನೆ ಮಾಡಿದ್ರೆ ಸಾಮಾನ್ಯದವರೇ ಈ ಹಿಂದಿನ ಕಾಲದಲ್ಲಿ ಯಕ್ಷಗಾನದಲ್ಲಿದ್ದಂಥ ಯಕ್ಷಗಾನಿಕೆ ಭೂಲೋಕಕ್ಕೆ ಬಂದದ್ದೇ ಹಾಗೆ ಮಹೋಗ್ರ ಮಹರ್ಷಿಯ ಶಾಪದಿಂದಾಗಲಿ ಅವರೇ ಹೇಳಿದಂಥ ಮಾತೇನು, ದಾವಾಲಿ ಮಹರ್ಷಿಗಳಿಂದ ನಿಮಗೆ ಮುಕ್ತಿ ಕಮಂಡಲದಲ್ಲಿ ಸುಯೋಧಕ ಅಂತಿಮ ಅರ್ಥಕವಲ್ಲದು ನಂದಿನಿ ನದಿಯಲ್ಲಿರು ಚಿಂತನೆ
Yeah.